ಮಾರ್ಚ್ 17 ಗುರುವಾರದಂದು ನಟ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಆ ಚಿತ್ರವನ್ನ ಬರಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ರಾಯಚೂರಿನಲ್ಲೂ ಕೂಡ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಆ ಒಂದು ಸಿನಿಮಾ ಬಿಡುಗಡೆಗೋಸ್ಕರ ಕಾಯ್ತಾ ಕುಳಿತಿದ್ದಾರೆ. ಅವ್ರು ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕೇಳೋಣ. ಏನು 17ನೇ ತಾರೀಕು ಜೇಮ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಪ್ಪು ಅಭಿಮಾನಿಗಳು ನೀವು? ಸರ್, ನಾವು ರಾಯಚೂರಿನ ಪುನೀತ್ ರಾಜ್ಕುಮಾರ್ ಅಪ್ಪ ಅಭಿಮಾನಿಗಳು ನಾವು ಜೇಮ್ಸ್ ಚಿತ್ರಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಬ್ಯಾನರ್ಗಳು ಮತ್ತೆ ಕಟ್ಔಟ್ಸ್ಗಳು ಎಲ್ಲ ರೆಡಿ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಜೇಮ್ಸ್ ಆದ್ರೆ ಕೊನೆಯ ಚಿತ್ರ ಅಣ್ಣ ಇಲ್ಲ ನಮ್ಮ ಜೊತೆ, ಅದು ತುಂಬಾ ನೋವಾಗ್ತಿದೆ ಸರ್. ಏನೇನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಹೇಳಿ, ನೀವ್ ಹೇಳಿ, ಏನ್ ಸಿದ್ಧತೆಗಳಾಗಿದೆ? ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅಣ್ಣನವರು ಹುಟ್ಟಿದಾಗಿಂದ ಬಹುಶಃ ಇಲ್ಲಿವರೆಗೂ ಇದು ಅವರ 47ನೇ ಹುಟ್ಟುಹಬ್ಬದ ಸಂದರ್ಭ. ಈ ಹುಟ್ಟುಹಬ್ಬದ ಸಂದರ್ಭ ಅವರು ರಾಯರಿಗೆ ಬಹಳ ನಡ್ಕೊಂತಿದ್ರು. ನಮ್ಮ ರಾಯಚೂರು ನಗರದ ಪಕ್ಕದಲ್ಲಿರುವಂತಹ, ರಾಯಚೂರು ಜಿಲ್ಲೆ ಪಕ್ಕದಲ್ಲಿರುವಂತಹ ರಾಯರಿಗೆ ಮಂತ್ರಾಲಯದಲ್ಲಿ ಬಹಳ ನಡ್ಕೊಂತಿದ್ರು. ಆ ಒಂದು ಉದ್ದೇಶದಿಂದ ಗುರುವಾರ ದಿನ ಬೆಳಗ್ಗೆ 6 ಗಂಟೆಗೆ ಅಲ್ಲಿರುವಂತಹ ನಿರಾಶ್ರಿತರಿಗೆ ಬೆಳಗ್ಗೆ 6 ಗಂಟೆಗೆ ಒಂದು 200ರಿಂದ 300 ಜನರಿಗೆ ಟಿಫಿನ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಮೊದಲು ಸಹ ನಾವು ಮಾಡಿದಾಗ ಅವರು ಗಮನಕ್ಕಿತ್ತದು. ಮತ್ತು ಇಲ್ಲಿ ನಮ್ಮ ರಾಯಚೂರು ನಗರದಲ್ಲಿ 1,000ಕ್ಕಿಂತಲೂ ಹೆಚ್ಚು ಕ್ಯಾಲೆಂಡರ್ಗಳನ್ನ ನಾವು ಅಭಿಮಾನಿಗಳಿಗೆ ವಿತರಣೆ ಮಾಡಲು ಸಹ ನಾವು ಆಯೋಜಿಸಿಕೊಂಡಿರುತ್ತೇವೆ. ಕ್ಯಾಲೆಂಡರ್ ಏನಿದೆ, ಏನ್ ವಿಶೇಷ ಆ ಕ್ಯಾಲೆಂಡರ್ ಅಲ್ಲಿರುವಂತದ್ದು? ಆ ಕ್ಯಾಲೆಂಡರ್ ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಅದರಲ್ಲಿ ಒಂದು ಬರೆದಿದಾದ, ನಮ್ಮಪ್ಪು ಅಮರ, ನಮ್ಮಪ್ಪು ಸದಾ ನಮ್ಮ ಹೃದಯದಲ್ಲಿ ಅಂತ ಹೇಳಿ. ಖಂಡಿತ ಪುನೀತಣ್ಣ ಕೊನೆಯ ಕನ್ನಡಿಗ ಇರುವವರೆಗೂ, ಕೊನೆಯ ಒಬ್ಬ ವ್ಯಕ್ತಿ ಇರುವವರೆಗೂ ಸಹ ಅವರು ಅಜರಾಮರಾಗಿರ್ತಾರೆ ಅಂತೇಳಿ ಒಂದು ಸನ್ನಿವೇಶ ಆದ ನಂತರ ಅವರು ಹೆಸರಿನ ಮೇಲೆ ನಾವು ನಿರಂತರವಾಗಿ ಆಲ್ರೆಡಿ ನಾವು ಬ್ಯಾನರ್ಸ್ ಮಾಡ್ಕೊಂಡಿದ್ದೀವಿ. ಚಲನಚಿತ್ರಕ್ಕೆ ಪ್ರಿಪರೇಷನ್ ಆಲ್ರೆಡಿ. ರಾಯಚೂರಿನಲ್ಲಿ ಥಿಯೇಟರ್ ಕನ್ಫರ್ಮ್ ಆಗಿಲ್ಲ. ಥಿಯೇಟರ್ ಕನ್ಫರ್ಮ್ ಆದ್ರೆ ಎಲ್ಲ ವ್ಯವಸ್ಥೆಗಳು ಆಗ್ತಾವ. ಮೊದಲನೇದಾಗಿ ಬೆಳಗ್ಗೆ 6 ಗಂಟೆಗೆ ಮಂತ್ರಾಲಯದಲ್ಲಿ ನಿರಾಶ್ರಿತರಿಗೆ ಟಿಫಿನ್ ವಿತರಣೆ 200ರಿಂದ 300 ಜನರಿಗೆ. ನಂತರ ಚಲನಚಿತ್ರ ಮಂದಿರಕ್ಕೆ ಬಂದಂತಹ ಅಭಿಮಾನಿ ದೇವರುಗಳಿಗೆ 1,000ಕ್ಕಿಂತ ಹೆಚ್ಚು ಕ್ಯಾಲೆಂಡರ್ಗಳು ವಿತರಣೆ ಹೊಸ ವರ್ಷದ್ದು. ನಂತರ 500ರಿಂದ 1,000 ಸಸಿ ವಿತರಣೆ. ಸಸಿ ವಿತರಣೆ ಕೇವಲ ತಗೊಂಡೋಗಿ ಮನೆಗೆ ಇಟ್ಕೊಳ್ಳೋದಲ್ಲ, ತಗೊಂಡೋಗಿ ಸಸಿ ವಿತರಣೆ ಮಾಡಿ ಇನ್ಕ್ಲೂಡಿಂಗ್ ನಮ್ಗೆ ಡಿಟೇಲ್ ಜೊತೆಗೆ ನಮಗೆ ಫೋಟೋ ಸೆಂಡ್ ಮಾಡಬೇಕು ನಮ್ಮ ವಾಟ್ಸ್ಆಪ್ಗೆ. ನಂತರ ಅಲ್ಲಿ ಕಾಂಪೌಂಡ್ ಒಳಗಡೆ, ಚಲನಚಿತ್ರ ಮಂದಿರದ ಕಾಂಪೌಂಡ್ ಒಳಗಡೆ ಅಭಿಮಾನಿ ಸಿನಿಮಾಗೆ ಬಂದಿರೋರಿಗೆ ವಿತರಣೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಈ ಸಸಿ ವಿತರಣೆ ಅಂದ್ರೆ ಯಾವ ತರ ಮಾಡ್ತೀರಿ? ಚಲನಚಿತ್ರ ಮಂದಿರ ಫಸ್ಟ್ ಶೋ, ಮೊದಲನೇದಾಗಿ ಫಸ್ಟ್ ಶೋ ಬಂದು ನೋಡದೆ ಪಕ್ಕ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳಿಗೂ ಕ್ಯಾಲೆಂಡರ್ ವಿತರಣೆ ಜೊತೆಗೆ ಸಸಿ ವಿತರಣೆ. ಮತ್ತು ಎಲ್ಲ ಅಭಿಮಾನಿ ಹತ್ರ ಒಂದು ಮನವಿ ಏನಂದ್ರೆ, ನೇತ್ರದಾನ ಮಾಡಿ, ನೇತ್ರದಾನ ಮಾಡುವ ಮೂಲಕ ಅಂದರಿಗೆ ಬೆಳಕಾಗಿ ಕಣ್ಣುಗಳನ್ನು ಮಣ್ಣು ಮಾಡಬೇಡಿ ಅಂತ ಒಂದು ಮನವಿ. ಮತ್ತು ಎಲ್ಲ ಅಭಿಮಾನಿ ದೇವರುಗಳಿಂದ ಚಲನಚಿತ್ರ ಮಂದಿರದ ಆವರಣ ಒಳಗಡೆ ರಕ್ತದಾನ ಶಿಬಿರ, ಜೀವ ಉಳಿಸುವ ಉದ್ದೇಶಕ್ಕಾಗಿ ಇದೆಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತೇವೆ. ಕಿಶೋರ್ ಪತ್ತಿಕೊಂಡವರು ಪ್ರೊಡ್ಯೂಸರ್ ಜೇಮ್ಸ್ ಪಿಕ್ಚರ್. ಇನ್ನ ರಾಯಚೂರು ನಗರದ ಯಾವ ಥಿಯೇಟರ್ ಕನ್ಫರ್ಮ್ ಮಾಡಿರಂಗಿಲ್ಲ. ಅದರಿಂದ ನಾವು ಬಹಳ ತೊಂದರೆದಾಗಿರ್ತೇವೆ, ಗೊಂದಲದಾಗಿರ್ತೇವೆ. ನಾವು ಎಲ್ಲಿ ಯಾವ ಬ್ಯಾನರ್ ಎಲ್ಲಿ ಆಗ್ಬೇಕು, ಎಲ್ಲಿ ಆಯೋಜಿಸ್ಕೋಬೇಕು. ಆದ್ರೆ ರಾಯಚೂರು ನಗರದಾಗಿರಂತಹ ಪೂರ್ಣಿಮಾ ಮತ್ತು SNT ಚಲನಚಿತ್ರ ಮಂದಿರದ ಮಾಲಕರಿಗೆ ನಾವು ಗಮನಕ್ಕೆ ತಂದಿರ್ತೀವಿ. ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಕತ್ತೀವಿ, ನಿಮ್ದು ಸಹಕಾರ ಇರ್ಬೇಕಂತೇಳಿ ಅವರು ಸಹ ಒಪ್ಕೊಂಡಿರ್ತಾರ. ನವೋದಯ ವೈದ್ಯಕೀಯ ಮಹಾವಿದ್ಯಾಲಯ ಅವರು ಗಮನಕ್ಕೆ ತಂದಿರ್ತೀವಿ, ನೇತ್ರದಾನ ನೋಂದಣಿಕೆಗೆ ನಿಮ್ ಯೂನಿಟ್ ಬರ್ಬೇಕಂತೇಳಿ. ಮತ್ತು ರಕ್ತದಾನಗೂ ಸಹ IMA ಬ್ಲಡ್ ಬ್ಯಾಂಕ್ ಅವರ ಅಧಿಕಾರಿಗಳಿಗೂ ಸಹ ನಾನು ಅವ್ರ ಗಮನಕ್ಕೆ ತಂದಿರ್ತೀವಿ. ಇದೊಂದು ಕಾರ್ಯಕ್ರಮ ಮಾಡಕತ್ತೀವಿ, ನಿಮ್ ಸಹಕಾರ ಇರ್ಲಿ ಅಂತೇಳಿ. ಈ ಸಿನಿಮಾ ನಿಮ್ಗೆ ಅಭಿಮಾನಿಗಳಿಗೆ ಎಷ್ಟು ವಿಶೇಷವಾದದ್ದು? ಇದು ಈ ಮಾರ್ಚ್ 17ಕ್ಕೆ ನಾವು ಬಹುಶಃ ಪುನೀತಣ್ಣ ಇದ್ರೆ ನಾವು ವಿಡಿಯೋ ಕಾಲ್ ಮುಖಾಂತರ ಮಾಡುವಂತಹ ಕೆಲಸವನ್ನು ತೋರಿಸೋದಿತ್ತು. ನಾವು ಆ ಮಟ್ಟಕ್ಕೆ ಗುರುತಿಸ್ಕೊಂಡಿದ್ವಿ. ಎಲ್ಲರೂ ಗಮನಕರಂತ ವಿಷಯ. ಇವಾಗ ಚಲನಚಿತ್ರ ಬಿಡುಗಡೆಯಾದಂತ ಸಂತೋಷ ಪಡಬೇಕು, ಮಾರ್ಚ್ 17ಕ್ಕೆ ಅವ್ರು ಹುಟ್ಟ ಬಂದ ಸಂತೋಷ ಪಡಬೇಕು. ಏನ್ ಈ ಚಿತ್ರನೇ ಕೊನೆದು, ನಾವು ಚಿತ್ರಮಂದಿರದಲ್ಲಿ ಬಿಗ್ ಸ್ಕ್ರೀನ್ದಾಗ ಅವ್ರಿಗೆ ನೋಡ್ತೀವಿ ಅಂತೇಳಿ ದುಃಖ ಪಡಬೇಕನ್ನೋದೇ ನಮ್ಗೆ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ನಾವು ಅವ್ರ ಗಮನಕ್ಕಿದ್ವಿ. ಪ್ರತಿಯೊಬ್ರು ಅಂತಾರ, ನಾವು ಏನೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ನಮ್ಗೆ ಮೇಲಿಂದ ಒಬ್ರು ನೋಡ್ತಿರ್ತಾರ, ದೇವರಂತಾರ. ಆದ್ರೆ ಪುನೀತಣ್ಣ ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದಂತ ತೋರಿಸಿದಂತ ವ್ಯಕ್ತಿ, ಯಾವಾಗ್ಲೂ ಅಜರಾಮರ. ನಮ್ಗೆ ಎಲ್ಲಿಂದನೂ ಪುನೀತಣ್ಣ ನಮ್ಗೆ ನೋಡ್ತಿರೋದಂತ ಬಹಳ ಬಲವಾದಂತ ನಂಬಿಕೆ. ಅವ್ರು ಇದ್ದಾಗಲೇ ನಾನು ಅವ್ರ ಗಮನಕ್ಕಿದ್ದೆ. ಕೊನೆಯ ಸಾರಿ ಅಕ್ಟೋಬರ್ 27ಕ್ಕೆ ಸಹ ಕರೆ ಮಾಡಿ ನನ್ನ ಬಗ್ಗೆ ಬೆಂಗಳೂರದಾಗಿದ್ದವ್ರಿಗೆ ಮಾತಾಡಿದ್ರು. ಮತ್ತು ಬಂದು ಸಹ ನಮ್ಮ ಇಡೀ ತಂಡಕ್ಕ ಫೋಟೋ ಶೂಟ್ ಜೊತೆಗೆ ಊಟದ ವ್ಯವಸ್ಥೆಗೂ ಸಹ ಅವ್ರು ಮಾಡಿದ್ರು. ನಮ್ಮ ಜೊತೆಗೆ ಒಂದು ಮೀಟಿಂಗ್ ಸಹ ಆರ್ಗನೈಸ್ ಮಾಡಿದ್ರು ಸರ್. ನಮ್ಮ ಸಂಘಟನೆ ಹೆಸರು ಅಪ್ಪುದ್ ಬ್ರಿಗೇಡ್ ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷ ಸಾದಿಕ. ಒಟ್ಟಾರೆ ಏನು ಅಭಿಮಾನಿಗಳು ನಿಜಕ್ಕೂ ಕೂಡ ಏನು ಅಪ್ಪು ಸಿನಿಮಾಗೋಸ್ಕರ ತುಂಬಾ ಉತ್ಸುಕರಾಗಿದ್ದಾರೆ. ಯಾಕಂದ್ರೆ ಅಪ್ಪು ಏನು ನಮ್ಮ ಜೊತೆ ಇನ್ನ ಇಲ್ಲ, ಮತ್ತು ಅವರ ಏನು ಕೊನೆಯ ಸಿನಿಮಾ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನೋಡುವಂಥದ್ದು, ಅದನ್ನ ನಾವು ಏನು ತುಂಬಾ ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಸಾಕಷ್ಟು ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ.
ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.